ಆತ್ಮೀಯರೇ, 9/6/2023 ನನ್ನ 76ನೇ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ತಮಗೆಲ್ಲ ತಿಳಿದಂತೆ ನನ್ನ ತಂದೆಯವರು 2ನೇ ಮಹಾಯುದ್ಧದಲ್ಲಿ ಸೋಲ್ಜರಾಗಿ ಕೆಲಸ ಮಾಡಿ ಸುಳ್ಯದಲ್ಲಿ ಟೀಚರಾಗಿ ನಿವೃತ್ತಿಯಾದವರು. ನಾವೆಲ್ಲ ಸುಳ್ಯದಲ್ಲಿ ಹುಟ್ಟಿದವರು. ಆಗ ನನ್ನ ತಂದೆಗೆ 7 ಜನ ಮಕ್ಕಳು. ಅವರನ್ನೆಲ್ಲ ಕಾಕುವ ಭಾಳ ಕಷ್ಟದ ದಿನದಲ್ಲಿ ನನ್ನ ತಂದೆಯವರು ನನ್ನನ್ನು 67ನೇ ಇಸ್ವಿಯಲ್ಲಿ SSLC ಪಾಸ್ ಮಾಡಿಸಿ, ಆ ನಂತರ ಅವರಿಗೆ ಓದಿಸಲಿಕ್ಕೆ ಸಾಧ್ಯ ಆಗದೆ 68ರಲ್ಲಿ ನನ್ನನ್ನು ಸಹಕಾರಿ ತರಬೇತಿ ಮಡಿಕೇರಿಗೆ ಕಳಿಸಿ ಸಹಕಾರಿ ತರಬೇತಿ ಮಾಡಿಸಿ 69ನೇ ಇಸ್ವಿಯಲ್ಲಿ ಅವರ ಸ್ನೇಹಿತರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ DCC ಬ್ಯಾಂಕಿನಲ್ಲಿ ನನಗೆ ಸೂಪರ್ವೈಸರ್ ಹುದ್ದೆಯನ್ನು ನನಗೆ ಕೊಡಿಸಿದರು. ನಾನು ಸುಮಾರು 18 ವರ್ಷಗಳ ಕಾಲ ಜಿಲ್ಲೆಯಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಕೆಲಸ ಮಾಡಿ 18 ವರ್ಷಗಳಲ್ಲಿ DCC ಬ್ಯಾಂಕಿನಿಂದ ನಿವೃತ್ತಿ ಘೋಷಿಸಿಕೊಂಡು ನನ್ನ ಭಾವನವರಾದ AJ ಶೆಟ್ಟಿಯವರೊಂದಿಗೆ ನಾನು ಉದ್ಯಮಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಉದ್ಯಮಿ ಆದ ನಂತರ ನನಗೆ ನಾನು ಕೆಲಸ ಮಾಡಿದ ಸಹಕಾರಿ ಸಂಸ್ಥೆಯ ಮೇಲೆ ಒಳ್ಳೆಯ ಅಭಿಪ್ರಾಯ ಇದ್ದು, ಆ ನಂತರ ನಾನು ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರಂಭದಲ್ಲಿ CA ಬ್ಯಾಂಕ್, ಸವಣೂರು CA ಬ್ಯಾಂಕಿನಲ್ಲಿ ಸುಮಾರು 28 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಅದೇ ರೀತಿ ಹಾಲುತ್ಪಾದಕರ ಸಹಕಾರಿ ಸಂಘ ಸವಣೂರಿನಲ್ಲಿ 15 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಆ ನಂತರ ನಾನು ದುಡಿದ DCC ಬ್ಯಾಂಕಿನಲ್ಲಿ ಪುನಃ ನಾನು ಅದಕ್ಕೆ ಕಂಟೆಸ್ಟ್ ಮಾಡಿ ಅದಕ್ಕೆ ನಿರ್ದೇಶಕನಾಗಿ 10 ವರ್ಷಗಳ ಕಾಲ ನಿರ್ದೇಶಕ ಮತ್ತು 6 ವರ್ಷಗಳ ಅದರಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಆ ಬಳಿಕ ನಾನು KMFನಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಬೆಂಗಳೂರಿನ ಕರ್ನಾಟಕ ಸ್ಟೇಟ್ KMFನಲ್ಲಿ ರೇವಣ್ಣ ಅವರೊಂದಿಗೆ 5 ವರ್ಷಗಳ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಮಂಗಳೂರಿನ ಹಾಲುತ್ಪಾದಕರ ದಕ್ಷಿಣ ಕನ್ನಡ ಜಿಲ್ಲಾ ಹಾಲುತ್ಪಾದಕರ ಒಕ್ಕೂಟದಲ್ಲಿ 18 ವರ್ಷಗಳ ಕಾಲ ನಿರ್ದೇಶಕನಾಗಿ 3 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಸೇವೆ ಮಾಡಿ ಆ ಕೆಲಸದಲ್ಲಿಯೂ ಕೆಲಸ ಮಾಡಿದೆ. ಅಲ್ಲದೆ ಪುತ್ತೂರು LD ಬ್ಯಾಂಕಿನಲ್ಲಿ ಸುಮಾರು 6 ವರ್ಷಗಳ ಕಾಲ, ಪುತ್ತೂರು TAPCMSನಲ್ಲಿ ಸುಮಾರು 8 ವರ್ಷಗಳ ಕಾಲ ನಿರ್ದೇಶಕನಾಗಿ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡಿದ ನನ್ನ ಎಲ್ಲ ಅನುಭವಗಳನ್ನು ಕೂಡಿಸಿ 2001ರಲ್ಲಿ ನಾನು ನನ್ನದೇ ಆದಂಥ ಒಂದು ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದೆ. ಅದಕ್ಕೆ ಈಗ 22 ವರ್ಷ ಪ್ರಾಯ ಆದರೂ ಸುಮಾರು ಒಳ್ಳೆಯ ಕಾರ್ಯಕ್ಷೇತ್ರದಲ್ಲಿ ದುಡಿತಾ ಇದ್ದು 115 ಕೋಟಿ ಠೇವಣಿ, 90 ಕೋಟಿ ಸಾಲ ವಿತರಣೆ ಮಾಡಿ ಪ್ರತಿ ವರ್ಷ 21 ವರ್ಷದಿಂದಲೂ ಲಾಭದಲ್ಲಿ ನಡೀತಾ ಬಂದು A ಕ್ಲಾಸ್ ಸೊಸೈಟಿ ಅಂತ ಹೇಳುವಂಥ ಹೆಸರಿನೊಂದಿಗೆ ಸದಸ್ಯರಿಗೆ 15%ಗಿಂತ ಮೇಲೆ ಡಿವಿಡೆಂಡನ್ನು ಕೊಡ್ತಾ ಬಂದು ಸುಮಾರು 65 ಜನಕ್ಕೆ ಉದ್ಯೋಗವನ್ನು ಕೂಡ ನೀಡಿದ್ದು, ಆ ಬಳಿಕ ನಾನು ಅದರ ಒಂದಿಗೆ ನನ್ನ ವಿದ್ಯಾರಶ್ಮಿ ವಿದ್ಯಾಲಯ ಅಂತೇಳಿ ಅದನ್ನು ಕೂಡ ಸ್ಥಾಪನೆ ಮಾಡಿ ಹಳ್ಳಿಯ ಮಕ್ಕಳಿಗೆ ಪೇಟೆ ಪಟ್ಟಣಗಳಲ್ಲಿ ಸಿಕ್ಕತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ನನ್ನ ಸವಣೂರಿನಲ್ಲಿ ಮಾಡಿ ಇವತ್ತು ಸವಣೂರಿನ ಆಸುಪಾಸಿನಲ್ಲಿ ನಮ್ಮ ವಿದ್ಯಾರಶ್ಮಿಗೆ ಒಳ್ಳೆಯ ಹೆಸರನ್ನು ನಾವು ಕಾಣ್ಬೋದು. ಇಂಥ ಒಂದು ಕೆಲಸದ ನಡುವಿನಲ್ಲಿ ಈಗ 76ನೇ ಹುಟ್ಟುಹಬ್ಬವನ್ನು ನಾನು 9/6/2023ರಂದು ವಿದ್ಯಾರಶ್ಮಿಯಲ್ಲಿ ಆಚರಿಸಿ ಭಾಳ ಸಿಂಪಲಾಗಿ ಆಚರಣೆ ಮಾಡಲಿಕ್ಕೆ ತೀರ್ಮಾನಿಸಿದ್ದು, ಶಾಲೆಯ ಮಕ್ಕಳೊಂದಿಗೆ ನಾವೆಲ್ಲ ಸೇರಿಕೊಂಡು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು, ಅವರಿಗೆ ಸಿಹಿ ತಿಂಡಿ ವಿತರಣೆ ಮಾಡೋದು, ಶಾಲಾ ಪ್ರಾರಂಭೋತ್ಸವದ ಬಗ್ಗೆ ಒಂದು ಮೆರವಣಿಗೆಯನ್ನು ಅವರೊಟ್ಟಿಗೆ ಹೋಗುವಂಥದ್ದು ಮತ್ತು ನಮ್ಮ ಕ್ಷೇತ್ರದ ಶಾಸಕಿ, ನೂತನ ಶಾಸಕಿ ಗೌರವಾನ್ವಿತ ಭಾಗೀರಥಿ ಮುರುಳಿ ಅವರನ್ನು ಕೂಡ ತರಿಸಿ ಅವರನ್ನು ನಮ್ಮ ಶಾಲೆಯ ಮಕ್ಕಳೊಂದಿಗೆ ಅವರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾಳೆಯ ದಿನದಲ್ಲಿ ಹಮ್ಮಿಕೊಂಡಿದ್ದೇವೆ ಅಂತ ಹೇಳುತ್ತಾ ನಮ್ಮ ಈ ವ್ಯವಸ್ಥೆಗೆ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.